ಬ್ರಹ್ಮಕಲಶೋತ್ಸವದಲ್ಲಿ ಮೂಡಬಿದ್ರೆ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕೂಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸ್ವಾಮೀಜಿ. ಆಶೀರ್ವಾದ. ತುಂಬ ಸಂತೋಷ ಆಯಿತು. ಹನುಮಗಿರಿ ಅಂದರೆ ಹನುಮಂತ ವಿಶೇಷವಾಗಿ ತನ್ನ ಬಾಲ್ಯದಲ್ಲೇ ಹಣ್ಣೆಂದು ಸೂರ್ಯನನ್ನು ಹಿಡಿಯಲು ಹೋದ ಮಹಾಸಾಹಸಿ. ಜ್ಞಾನವನ್ನು ಪಡೆಯುವುದಕ್ಕಾಗಿ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ ಸೂರ್ಯನ ಜ್ಞಾನವನ್ನು ಪಡೆಯುವುದಕ್ಕಾಗಿ ದಿನಪೂರ್ತಿ ಯಾವುದೇ ಆಲಸ್ಯ ಇಲ್ಲದೆ ಜ್ಞಾನವನ್ನು ಧಾರಣೆ ಮಾಡಿದಂಥ ಒಬ್ಬ ಶ್ರೇಷ್ಠ ವಾಯುಪುತ್ರ ಭಗವಂತನನ್ನೇ ಕಾದು ವಿಶೇಷವಾಗಿ ಶ್ರೀರಾಮಚಂದ್ರನಿಗೆ ಆಸರೆಯಾಗಿ ನಿಂತು ರಾಕ್ಷಸಿ ಪ್ರವೃತ್ತಿಯನ್ನು ದೂರ ಮಾಡಿ ದೈವಿ ಶಕ್ತಿಯ ಅನಾವರಣವನ್ನು ಮಾಡಿದವನೇ ಹನುಮಂತ. ಹಾಗಾಗಿ ಹನುಮಂತ ವಿದ್ಯಾರ್ಥಿಗಳಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ ಒಂದು ಆದರ್ಶ ದೇವ. ಅಂಥ ಆದರ್ಶ ದೇವ ಹನುಮನ ಈ ಗಿರಿಯಲ್ಲಿ ಸ್ಥಾಪನೆ ಮಾಡಿ ಬಾಲ್ಯದಿಂದ ಹಿಡಿದು ಕೊನೆಯ ತನಕ ಚಿರಂಜೀವಿಯಾದ ರಾಮನ ಎಲ್ಲ ಕಥಾನಕಗಳನ್ನು ನಮ್ಮ ಸ್ಥಳೀಯವಾದಂಥ ಶಿಲೆಗಳಲ್ಲಿ ವಿಶೇಷವಾಗಿ ಆ ಕಥಾನಕಗಳನ್ನು ಬರೆದು ಒಂದು 20 ಎಕರೆಗಿಂತಲೂ ಹೆಚ್ಚು ಪ್ರದೇಶದ ಈ ಭೂಭಾಗದ ಎತ್ತರದ ದಿಣ್ಣೆಗಳು, ಪ್ರಕೃತಿ ರಮಣೀಯವಾದಂಥ ಸುಂದರವಾದ ಸ್ಥಾನಗಳಲ್ಲಿ ನಮ್ಮನ್ನೆಲ್ಲ ವಿಹರಿಸುವಾಗ ಅಂಜನಾದ್ರಿಯ ನೆನಪು ನಮಗೆಲ್ಲ ಬರ್ತದೆ. ಅಂದಿನ ನಾವು ಗಂಧಮಾದನ ಪರ್ವತ ಇತ್ಯಾದಿಗಳು ನೋಡಿಲ್ಲ, ಆದರೆ ಪುತ್ತೂರು ಒಂದು ಪ್ರಾಕೃತಿಕ ರಮಣೀಯ ತಾಣ. ಇಲ್ಲಿ ಶಿವರಾಮ್ ಕಾರಂತರಿಗೆ ಸೃಜನಶೀಲ ಕಥೆಗಳನ್ನು ಬರೆಯುವುದಕ್ಕೆ ಬೆಟ್ಟದ ಜೀವ, ಚೋಮನದುಡಿ ಯಾವುದೇ ಕೃತಿಗಳಿರ್ಬೋದು, ಅದೆಲ್ಲ ರಚನೆ ಆಗಿದ್ದು ಪುತ್ತೂರಿನಲ್ಲಿ ಪ್ರಕೃತಿ ಶೃಂಗರಿಸಿಕೊಂಡು ನಲಿಯುತ್ತಿದೆ. ಅಂಥ ಸುಂದರ ದೃಶ್ಯಗಳಿಗೆ ಒಂದು ಚೈತನ್ಯವನ್ನು ಕೊಡುವ ಕೆಲಸ ಆಧ್ಯಾತ್ಮದ ದೇವರ ಈ ಗಿರಿಯ ಮೂಲಕ, ಅಂಜನಗಿರಿಯ ಮೂಲಕ ರಾಮಚಂದ್ರನ ಸುಂದರವಾದ ನೆಲ್ಲಿಕಾರು ಶಿಲೆಯ ಪ್ರತಿಮೆಯನ್ನು ನೋಡಿ ತುಂಬ ಸಂತೋಷ ಆಗಿದೆ. ಭಾರತಾಂಬೆಯ ಪ್ರತಿಮೆ ನಮ್ಮ ರಾಷ್ಟ್ರಭಕ್ತಿ, ರಾಮನ ಪ್ರತಿಮೆ ನಮ್ಮ ಆತ್ಮಭಕ್ತಿ ಮತ್ತು ನಮ್ಮ ದೇಶದ ಜಾಗೃತಿ ಮತ್ತು ನಮ್ಮ ಆತ್ಮದ ಜಾಗೃತಿ ಅದು ಹನುಮಂತನಿಂದ ಸಿಗ್ತದೆ. ಹಾಗಾಗಿ ಶರೀರ, ಆತ್ಮ ಮತ್ತು ದೇಶ ಇದಕ್ಕೆ ಒಂದಕ್ಕೊಂದು ಪೂರಕವಾಗಿರತಕ್ಕಂಥ ಇದೊಂದು ಕೇಂದ್ರವಾಗಿ ಬೆಳೀತಾ ಇದೆ. ಇಂಥ ಕ್ಷೇತ್ರಗಳಿಗೆ ಪರಿಶ್ರಮಿಸ್ತಿರುವಂಥ ನಟರಾಜರಾಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ರು ಆಗಿರ್ಬೋದು, ರಾಧಾಕೃಷ್ಣರಾಗಿರ್ಬೋದು, ಮೂಡಿತಾಯರಾಗಿರ್ಬೋದು, ಮುಕ್ತೇಸರಿಂದ ಹಿಡಿದು ಎಲ್ಲರಿಗೂ ಕರಸೇವೆ ಹಾಗೆ ನಮ್ಮ ದೇವಸ್ಥಾನ ಅನ್ನುವ ಹಾಗೆ ಈ ಗಿರಿ ಬೆಳೀತಾ ಇದೆ. ಮುಂದಿನ ಸಂದರ್ಭಗಳಲ್ಲಿ ಅಂದರೆ ಹನುಮಂತ ಹುಟ್ಟಿದ ಸ್ಥಾನ ಹೇಗಿದೆಯೋ ಹಂಪಿ ಪರಿಸರ, ಅದೇ ಸ್ಥಾನ ಈ ಕ್ಷೇತ್ರಕ್ಕೆ ಬಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆಂಧ್ರ ಪ್ರದೇಶಕ್ಕೆ ನಾವು ಶ್ರೀಶೈಲಕ್ಕೆ ಹೋಗಿದ್ದೆವು, ಅಲ್ಲೂ ಕೂಡ ಹನುಮಂತನ ವಿಶೇಷವಾದ ಸ್ಥಾನ ನೋಡಿದ್ದೇವೆ. ಆ ರೀತಿಯ ಕ್ಷೇತ್ರವಾಗಿ ಇಲ್ಲೂ ಕೂಡ ಬೆಳೀತಾ ಇರುವುದು ನಮಗೆಲ್ಲ ಆಧ್ಯಾತ್ಮದ ಆನಂದ ಪಡೆಯುವವರಿಗೆಲ್ಲ ಸಂತೋಷ ಆಗಿದೆ. ಇವತ್ತು ಮಾಣಿಲ ಸ್ವಾಮೀಜಿಯವರು ಇಲ್ಲಿ ಸಿಕ್ಕಿದರು. ವಿಶೇಷವಾಗಿ ಕಂಚಿ ಸ್ವಾಮಿಗಳು ಬೆಳಗ್ಗೆ ಇಲ್ಲಿ ಈ ಪೂರ್ಣ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡರು. ಇಲ್ಲಿ ಜಾತಿ ಮತ ಭೇದ ಇಲ್ಲದೆ ನಮ್ಮ ವಿಶೇಷವಾದ ಸನಾತನ ಧರ್ಮದ ಜಾಗೃತಿಯನ್ನು, ನಾವು ಭಾರತೀಯರು ಒಂದೇ ಅನ್ನೋ ಭಾವನೆಯನ್ನು ಹುಟ್ಟಿಸುವ ಕೆಲಸ ಆಧ್ಯಾತ್ಮ ಜಾಗೃತಿಯೊಂದಿಗೆ ನಡೀತಾ ಇದೆ. ಹಾಗಾಗಿ ಇದೇ ನಿಜವಾದ ಭೂತಯಜ್ಞ. ಭೂತ ಅಂದರೆ ಪಂಚಭೂತಗಳ ಸೇವೆ ಇಲ್ಲಿ ನಡೀತಾ ಇದೆ, ಪ್ರಕೃತಿಯ ಸೇವೆ ನಡೀತಾ ಇದೆ, ಜನಯಜ್ಞ ನಡೀತಾ ಇದೆ ಮತ್ತು ದೇವಪೂಜೆ ನಡೀತಾ ಇದೆ. ಹಾಗೆ ಪರಿಸರದಲ್ಲಿರುವಂಥ ಪಶು ಪಕ್ಷಿ ಪ್ರಾಣಿಗಳಿಗೆ ಗೋವಿನ ಗೋಶಾಲೆಯ ಮೂಲಕ ಸಹಕರಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಎಲ್ಲರೂ 2 ಕಲ್ಪವೃಕ್ಷವನ್ನು ತಂದು, ನೀವು ಹಣ ಕೊಡೋದು ಬೇಡ, ನಮಗೆ ತನು ಮನ 2 ಕೊಟ್ಟರೆ ಸಾಕು ಅನ್ನೋ ಒಂದು ಧೋರಣೆ ಇಲ್ಲಿ ಆಡಳಿತ ವರ್ಗಕ್ಕಿದೆ. ಹಾಗಾಗಿ ಇದು ನಮ್ಮ ದೇಗುಲಾಗಿದೆ. ದೇಶದಲ್ಲಿ ಇಂಥ ಸ್ಥಾನಗಳಿರುವುದರಿಂದ ಅದು ಹೆಚ್ಚು ಸುದ್ದಿ ಆಗ್ತದೆ. ಹಾಗಾಗಿ ಸುದ್ದಿಯೊಂದಿಗೆ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ನಿಮಗೆಲ್ರಿಗೂ ಶುಭ ಭಾವನೆಯನ್ನು ಮಾಡ್ತಾ, ಪುರುಸೊತ್ತಿದ್ದಾಗ, ಸಮಯ ಇದ್ದಾಗ ಶಾಂತಿಯನ್ನು ಪಡೀಲಿಕ್ಕೆ ಈ ಕ್ಷೇತ್ರಕ್ಕೆ ಖಂಡಿತ ಬನ್ನಿ. ಓಂ ಶಾಂತಿ ಶಾಂತಿ ಶಾಂತಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.